ಗಿಳಿ ಬಗ್ಗೆ ಮಾತಾಡ್ರಿ. ಗಿಳಿ ಬಗ್ಗೆ ಮಾತಾಡಿದ್ರು. ಬಾರ್ಕೂರಿಗೆ ಮೊನ್ನೆ ಹೋಗಿದ್ದೆ, ಗಿಳಿ ಸುತ್ತಾಡ್ತಾ ಇದ್ದ. ಅಲ್ಲಿ ತಾಯಂದಿರನ್ನು ಕರೆಸಿದ್ದ, ಸ್ವಸಹಾಯ ಸಂಘದ ತಾಯಂದಿರು ಆ ಸಭೆಯಲ್ಲಿ ಇದ್ರು, ಬಾರ್ಕೂರಿದು ಸಭೆಯಲ್ಲಿ. ಆದ್ರೆ ಆ ತಾಯಂದಿರಿಗೆ ತಲೆಬಾಗಿಸಿ ನಾನು ಗೌರವ ಕೊಡ್ತಿದ್ದೇನೆ. ಯಾವ ತಾಯಿಯಂದ್ರು ಅಲ್ಲಿ ಬಾಯಿ ಮುಚ್ಚಿಕೊಂಡು ಕೂತಿದ್ರು. ಇವ ಚೂ ಬಿಟ್ಟ ತಾಯಂದ್ರು ಬಾರ್ಕೂರಲ್ಲಿ ಬಂದು ಕೂತ್ರು ಸಭೆಯಲ್ಲಿ. ಪ್ರತಿ ಒಂದು ಸ್ವಸಹಾಯದ ಸಂಘದ ಸದಸ್ಯರು ಅಲ್ಲಿ ಹೆಂಗಸರು ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತಿದ್ರು. ಅವರಿಗೂ ಅರ್ಥ ಆಗ್ತಾ ಉಂಟು. ಮೊನ್ನೆ ನಾನು ಬಾರ್ಕೂರಿಗೆ ಒಬ್ಬನಿಗೆ ನನಗೆ ಕರೆ, ಅಕ್ಕ ನಾನು ಮಾಧ್ಯಮ ಅಲ್ಲ, ನಾನು ಮದುವೆಗೆ ವಿಡಿಯೋ ಮಾಡುವವ, ನಾನೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೇನೆ, ನೀವು ಮತ್ತು ಗಿಳಿ ಬಂದು ಕೂತ್ಕೊಳ್ತೀರಾ? ಈ ಹುಚ್ಚನ ಜೊತೆ ನನಗೆ ಯಾಕೆ ಚರ್ಚೆ? ನಾನು ಅವನನ್ನು ಮೊನ್ನೆ ಬಾರ್ಕೂರಲ್ಲಿ ಕರೆದದ್ದು, ನೀನು ಪ್ರತಿಯೊಬ್ಬರ ಹತ್ರ ಅವ ಮಾಧ್ಯಮದವ ಅಂತ ಹೇಳ್ತಿದ್ದಾನೆ. ಇಲ್ಲಿ ಮಾಧ್ಯಮದವರು ಇದ್ದಾರಲ್ಲ, ತಾಕತ್ತಿದ್ರೆ ನೀನು ನಾವು ಸಭೆ ಮಾಡುವಾಗ ಮುಂದೆ ಬಂತು ಕೂತ್ಕೋ. ಮಾಧ್ಯಮ ಧರ್ಮ ಅದು, ಮಾಧ್ಯಮ ಧರ್ಮ. ಇವನು ಯಾವುದ ಸ್ವಸಹಾಯ ಸಂಘದ ಹೆಂಗಸರನ್ನು ಹಿಡ್ಕೊಂಡು ಅಲ್ಲೇ ಸಭೆ ಮಾಡಿಕೊಂಡು ಪ್ರತಿ ಸಭೆಗೆ ಕೊಂಡೋಗಿ ಆ ತಾಯಿಯಂದಿರನ್ನು 2,000ಕ್ಕೆ ಕಳಿಸ್ತಾ ಇದ್ದಾನಲ್ಲ. ಇವನ ಹೆಂಡತಿಯನ್ನು ಕಳಿಸಿ ನಾವು ಆ ತಾಯಿ ವೇದಿಕೆಯಲ್ಲಿ ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ, ಹರ್ಷೇಂದ್ರ ಮತ್ತು ಅವನ ಮಕ್ಕಳು ಅಂತ. ಹೌದಾ? ನಾನಲ್ಲ ಹೇಳುದು, ಆ ತಾಯಿ. ಅವರು ಹೇಳ್ತಾ ಇದ್ದಾರೆ, ಮಹೇಶ್ ಅಣ್ಣನಿಗೆ ಸಾರಿ ಉಡಿಸ್ಬೇಕು, ಓಡಿ ಹೋದ ಮಹೇಶ್ ಅಂತ ಹೇಳ್ತಾರೆ. ಮಹೇಶ್ ಎಲ್ಲಿ ಓಡಿ ಹೋಗ್ಲಿಲ್ಲ, ಪಂಚೆಯಲ್ಲೇ ಇದ್ದಾನೆ 11 ವರ್ಷ. ಮಹೇಶ ಎಲ್ಲಿಗೂ ಓಡಿ ಹೋಗ್ಲಿಲ್ಲ. ನಿಮ್ಮನ್ನು ಯಾರು ಕಳಿಸ್ತಾರೆ? ಸ್ವಸಹಾಯ ಸಂಘದ ಗುಂಪನ್ನು ಕಳಿಸ್ತಾರೆ ನಿಮ್ಮ ಮನೆಯ ಗಂಡಂದರಿಗೆ, ಮತ್ತೆ ಕಳಿಸುವವನಿಗೆ ಯಾರು ಮುಂಡಾಸುದಾರಿಗಳಿಗೆ ಅವರಿಗೆ ಸಾರಿ ಉಡಿಸಿ ನೀವು. ಮಹೇಶ್ ಅಣ್ಣನಿಗಲ್ಲ. ನಿನ್ನೆ ರಾತ್ರಿ ಒಬ್ಬ ನನಗೆ ಕರೆ ಮಾಡಿದ 10:30 ಗಂಟೆಗೆ. ಅವನದು V2 ಅಂತ ಬೆಂಕಿಪೆಟ್ಟಿಗೆ ಒಂದು ಬಿಸ್ನೆಸ್, V2 ಅಂತ ಬೆಂಕಿಪೆಟ್ಟದ ಬಿಸ್ನೆಸ್. ನಿನ್ನೆ ನನಗೆ ಕರೆ ಮಾಡಿ ಹೇಳ್ತಾನೆ, ಮೊನ್ನೆ ಆ ತಾಯಿಗೆ ಕಾಲ್ ಮಾಡಿ, ನೀ ಅಲ್ಲಿ ಪ್ರಮಾಣ ವಚನ ಮಾಡುವಾಗ ಅಲ್ಲಿ ಯಾಕೆ ನಿಂತದು ಅಂತ ಆ ತಾಯಿಗೆ ತೇಜೋವಧೆ ಮಾಡಿದ ಮುಟ್ಟಾಳವ ನಿನ್ನೆ ರಾತ್ರಿ ನನಗೆ ಕಾಲ್ ಮಾಡಿ ಹೇಳಿದ, ನಿಮ್ಗೆ ಗಂಡಸುತನ ಏನಂದ್ರೆ ಗೊತ್ತುಂಟಾ ಅಂತ ಕೇಳಿದ ಪ್ರಶ್ನೆ. ಬೇಸರ ಮಾಡಬೇಡಿ ತಾಯಂದಿರೇ, ನಾನು ಒಂದು ತಾಯಿ. ವೈರಲ್ ಮಾಡಿ ಆಡಿಯೋ ಉಂಟು. ಅವನ ಮಾಧ್ಯಮ ಯಾವತ್ತೂ ಆಡಿಯೋ ವೈರಲ್ ಮಾಡೋದು, ಮುಖ ತೋರಿಸುವುದಿಲ್ಲ ಮನುಷ್ಯರದು. ಅವನಿಗೆ ನಿನ್ನೆ ಉತ್ತರ ಕೊಟ್ಟಿದ್ದೇನೆ, ಗಂಡಸುತನ ನಿನ್ನ ತಾಯಿ, ನಿನ್ನ ಮಗಳು, ನಿನ್ನ ಹೆಂಡತಿ ಹತ್ರ ಆ ಪ್ರಶ್ನೆ ಕೇಳು, ಉತ್ತರ ಕೊಡ್ತಾರೆ ಅಂತ ಹೇಳಿದೆ. ನಿನ್ನೆ ಉತ್ತರ ಕೊಡ್ತಾನೆ ಹೇಳಿದೆ. ನಾನು ಈ ವೇದಿಕೆಯಲ್ಲಿ ಎಲ್ಲರಿಗೆ ಕ್ಷಮೆ ಕೇಳ್ತಾ, ಸ್ವಾಮೀಜಿ ಹೋದ್ರು, ಮಾತಾಡ್ಬೋದು. ನಾನು